ಮಂಗಳೂರಿನ ಮಣ್ಣಕುಟ್ಟೆಯಲ್ಲಿರುವ ಗುರುದೇವ್ ಸ್ಪ್ಯಾಕ್ ಸ್ಮಾರ್ಟ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ಜರುಗಿತು. ದೀಪಾವಳಿ ಬೆಳಕಿನ ಹಬ್ಬದ ಸಂಕೇತ. ಇಂತಹ ಹಬ್ಬವನ್ನ ಕರಾವಳಿಯಾದ್ಯಂತ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಇದರ ಜೊತೆಗೆ ಲಕ್ಷ್ಮೀ ಪೂಜೆಯನ್ನ ಕೂಡ ಆಚರಿಸಲಾಗ್ತಾ ಇದೆ. ಮಣ್ಣಗುಡ್ಡದಲ್ಲಿರುವ ಗುರುದೇವ್ಸ್ ಜಿಡಿ ಸಮೂಹ ಸಂಸ್ಥೆಯ ಗುರುದೇವ್ ಸ್ಪ್ಯಾಕ್ ಸ್ಮಾರ್ಟ್ನಲ್ಲೇ ಲಕ್ಷ್ಮೀ ಪೂಜೆಯು ನೆರವೇರಿತು. ಈ ಸಂದರ್ಭ ಗುರುದೇವ್ಸ್ ಜಿಡಿ ಸಮೂಹ ಸಂಸ್ಥೆಯ ರೋಷನ್ ಬಾಳಿಕಾಪ್ರೋ ಮಾತನಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನ ಸಲ್ಲಿಸಿದರು. ಮಣ್ಣಗುಡ್ಡದಲ್ಲಿ ನೂತನವಾಗಿ ಆರಂಭಿಸಿದ ಪ್ಯಾಕ್ ಸ್ಮಾರ್ಟ್ನಲ್ಲೇ ಪ್ರಥಮ ವರ್ಷದ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸುತ್ತಿದ್ದೇವೆ. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ಈ ವರ್ಷ ನಮ್ಮ ಮಣ್ಣಗುಡ್ಡದಲ್ಲಿ ತೆರೆದಂಥ ಹೊಸ ಮಳಿಗೆ ಪ್ಯಾಕ್ ಸ್ಮಾರ್ಟ್ನಲ್ಲಿ ನಾವು ಪ್ರಥಮ ವರ್ಷದ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೇವೆ. ಹಾಗೂ ಈ ಲಕ್ಷ್ಮೀ ಪೂಜೆಯಂದು ನಾನು ಎಲ್ಲರಿಗೆ ಈ ವರ್ಷ ಎಲ್ಲರಿಗೆ ಒಳ್ಳೆಯದಾಗಲಿ ಹಾಗೂ ಈ ಮಹಾಮಾರಿಯಿಂದ ಎಲ್ಲರಿಗೆ ಸಂಕಷ್ಟದಿಂದ ದೂರಾಗಿ ನಮ್ಮ ಭಾರತ ದೇಶವು ಮುಂಚಿನಾಗೆ ಎಲ್ಲರಿಗೆ ವ್ಯಾಪಾರವು ಒಳ್ಳೆಯದಾಗಲಿ, ಎಲ್ಲರೂ ಸುಖ ಶಾಂತಿಯಿಂದ ಮುಂಚಿನಾಗೆ ಹೊರಗೆ ಬಂದು ತಿರುಗಾಡುವ ಹಾಗೆ ಆಗಲಿ ಎಂದು ದೇವರಲ್ಲಿ ಬಯಸ್ತೇನೆ. ದೀಪಾವಳಿ ಹಬ್ಬದ ಪ್ರಯುಕ್ತ ಗುರುದೇವ್ ಸ್ಪ್ಯಾಕ್ ಸ್ಮಾರ್ಟ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು. ಗುರುದೇವ್ಸ್ ಜಿಡಿ ಸಮೂಹ ಸಂಸ್ಥೆಯವರು ಉದ್ಯಮದ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಪ್ರಶಂಸನೀಯ. ಶರಸಾದ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.